30-27. Subok, another the extraordinary talented player of Bhagavati Senkolige as Subok. Bonus 28-30. It is Rahul. ನಡೆದ ಆಡಿಗಾರ ನೋಡಬೇಕಾಗಿಲ್ಲ. 30-28ರಲ್ಲಿ ಪಂದ್ಯ ಇದೆ. ರಾಹುಲ್ ದಾಳಿ ಫೈನಲ್ ಕದನ ದ್ವಿತೀಯ ಬದಿಯಲ್ಲಿ ನಾವು ಇದ್ದೇವೆ. ಸಿಂಗಲ್ ಪಾಯಿಂಟ್ 31 28-31 3 ಅಂಕಗಳ ಅಂತರದಲ್ಲಿ ಪರಾಕ್ರಮಿತಾರೆ ಸುಮುಖ. ಯಾವುದೇ ಕ್ಷಣಕ್ಕೂ 5 ನಿಮಿಷ, ಅಂತಿಮ 5 ನಿಮಿಷಗಳ ಅವಧಿ. 31-28 29-31 ಪಿಯುಸಿ ವಿಭಾಗದ ಯಾವ ಪಂದ್ಯ ಆಗ್ತಾ ಇದೆ? ಫಸ್ಟ್ ಮ್ಯಾಚ್ ಅದು ಪಿಯು ಕಾಲೇಜ್ ಸಿದ್ದಕಟ್ಟೆ ಡಾಕ್ಟರ್ NSA ಅಂತೂರು. 32-29 32-29 ಸುಮುಖ. ಒಂದು ಕಡೆ ಸುಮುಖನ ಭರ್ಜರಿ ಪ್ರದರ್ಶನವನ್ನ ಕಾಣ್ತಾ ಇದೆ. 32-29 सर्व आउट हुआ है, मैदान से बाहर नियंत्रण गवा बैठे हैं सुमन. और इस प्रकार ये 30-33 33-30 बहुत बड़ी संख्या में दर्शक को मस्त पड़ी है. सुपर टच ऑन है, राहुल की राइट है. और इस प्रकार ये प्रयास है राहुल की जरिए ये 34वां पॉइंट है. ತನ್ಮಯ ಅವರು ಉತ್ತನೆಯ ಆಟಗಾರ. ಸುಮುಖ ಅವರನ್ನ ಬಿಟ್ರೆ ತನ್ಮಯ ತಂಡಕ್ಕಾಗಿ ಅಂಕಗಳನ್ನ ಕಬಳಿಸಬಲ್ಲ ಆಟಗಾರ ತನ್ಮಯ. 34 34ರಲ್ಲಿ ಬಂದ ಬಾಲ್ ಸ್ಪೀಡ್ ಆಗಿದೆ. 31-34ರಲ್ಲಿ ಮತ್ತೆ ಸೂಪರ್ ಟೇಕ್ ಆನ್ ಆಗಿದೆ. ರಾಹುಲ್ ಮತ್ತು ಗಾಳಿ ಅರುಣನಿಗೆ ವಿಶ್ರಾಂತಿ ಆಗಿದೆ. ಅಂತಿಮ 3 ನಿಮಿಷ 38-31 38-31 ಪಿಯುಸಿ ವಿಭಾಗದ ಮೊತ್ತದ ದ್ವಿತೀಯ ಸ್ಪರ್ಧೆಗೆ ಕೊಂಬಶ್ರೀ ಬೇರೂರು ಗುರುದೇವ ಬೆಳತಂಗಡಿ. ಎರಡು ತಂಡಗಳು ಅಂಕಡಬ್ಬಿಯಲ್ಲಿ ಮುಂದಿನ ಸ್ಪರ್ಧೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಪ್ರಸ್ತುತ ಪಂದ್ಯ ಅಂತಿಮ ಕೆಲವು ನಿಮಿಷಗಳಿಗೆ ಸೀಮಿತವಾಗುತ್ತಾ ಇದೆ. ಈ ಅಂಕಣ ಮತ್ತೆ ಮೆಜರ್ಮೆಂಟ್ ಬದಲಿ ಮಾಡಬೇಕಾಗಿದೆ ಪಿಯುಸಿ ವಿಭಾಗದ ಪಂದ್ಯಕ್ಕಾಗಿ. ಸುಮುಖ 7 ಅಂಕಗಳ ಅಂತರದಲ್ಲಿ ಪಂದ್ಯ ಇದೆ. 38-31 ಸುಮುಖ 32ನೇ ಅಂಕ. 38-32 ಅರುಣ ಎದುರಾಳಿ ಪಾಳೆಯದಲ್ಲಿ ಬಿರುಗಾಳಿಯನ್ನ ಬೀಸುವ ಅರುಣ. ಮತ್ತೆ ಪ್ರತಿ ದಾಳಿಯಲ್ಲಿ ರಾಶಿ ಪಂದ್ಯದಲ್ಲಿ 1 ಬಾರಿ ಮಾತ್ರ ಅರುಣನ ಬಂಧನವಾಗಿದೆ. ಸುಮುಖ ಅತ್ಯಂತ ಶ್ರೇಷ್ಠ ಪ್ರದರ್ಶನವನ್ನು ಕೊಡ್ತಾ ಇದ್ದಾರೆ. ಫೈನಲ್ ಆಡುವಂತ 2 ತಂಡಗಳ ಆಟಗಾರರು ಕೂಡ ಒಂದೇ ಕ್ಯಾಂಪ್ ಅಲ್ಲಿರುವ ಆಟಗಾರರು. ರಾಹುಲ್ 38-32 ಸೂಪರ್ ರಾಯಲ್ ಉನ್ನತವಾಗಿ ಮತ್ತೆ 4 ಅಂಕಗಳ ಜೋಡಣೆಯಾಗಿದೆ. ಅಂಕಗಳಿಗೆ 6-1ರಲ್ಲಿ ಅಂತಿಮ 2 ನಿಮಿಷ ಪಂದ್ಯ. 39-32ರಲ್ಲಿ 39-32 7 ಅಂಕಗಳು. ಪಾಲಕಿಯರ ವಿರುದ್ಧ ಭಗವಂತಿ ಗೆಲುವನ್ನ ದಾಖಲಿಸಿತ್ತು. ಪಾಲಕರ ವಿರುದ್ಧ ಫೈನಲ್ ಆಡಿಯೋಗಳ ಫೈನಲ್ ತಿಳ್ಕೊಂಡಿಲ್ಲ ನಮ್ಮ ವರ್ಗದ ಜೋಕುಲು ಸಲ್ಮೇಲು. ಥ್ಯಾಂಕ್ ಯು ವೆರಿ ಮಚ್.
ಕಳೆದ ಬಾರಿಯ ಇತಿಹಾಸ ಮತ್ತೆ ಮರುಕಳಿಸಿದೆ. ಎಸ್, ಬಾಲಕಿಯರಲ್ಲಿ ಭಗವತಿ, ಬಾಲಕರಲ್ಲಿ ಒಕ್ಕ ವರ್ಸಸ್ ಸಂಕುಲಿಗೆ ಫೈನಲ್ ಕದನ ಅಲ್ಲಿ ಮುಕ್ತಾಯವಾಗಿದೆ. ಪಿಯುಸಿ ವಿಭಾಗದ ಸ್ಪರ್ಧೆ ಮಂಗಳೂರು ವಿರುದ್ಧ ಸುತ್ತಕಟ್ಟೆ. ಪ್ರಸ್ತುತ ಅಂಕಣದಲ್ಲಿ ಮಂಗಳೂರು ಮುನ್ನಡೆಯಲ್ಲಿದೆ. ಬಾಲಕರ ವಿಭಾಗದ 3ನೇ ಸ್ಥಾನ ಯಾರಿಗೆ, 4ನೇ ಸ್ಥಾನ ಯಾರಿಗೆ ದಯಮಾಡಿ ತಿಳಿಸಬೇಕಲ್ಲಿ. ಪ್ರೌಢಶಾಲಾ ಬಾಲಕರು 3ನೇ ಸ್ಥಾನ ಯಾರು? ಬೇಲೂರು ಗುರುದೇವ ಬೆಳ್ತಂಗಡಿ ತಂಡಗಳು ಅಂಕಣದ ಒಳ ಭಾಗದಲ್ಲಿರಬೇಕು. ಎರಡು ತಂಡಗಳು ಮುಂದಿನ ಸ್ಪರ್ಧೆಗಾಗಿ ಅದ್ಭುತವಾದ ಮೂಲಕ ಇದು ಆಲ್ ಔಟಿನ ಪೂರ್ಣಾಂಕವನ್ನು ದಾಖಲಿಸಿಕೊಳ್ತಾರೆ. ಮತ್ತು ನೋಡಿ, ಆ ಬಳಿಕ 3ನೆಯ ಸ್ಪರ್ಧೆಗೂ ಕೂಡ ಶಾರದಾ ಗಣಪತಿ ವಿದ್ಯಾಕೇಂದ್ರ ಕೈರಂಗಳದ ವಿರುದ್ಧ SMC ಮೂಡಬಿದ್ರೆ ತಂಡಗಳು. ಸಹವಾಗಿ ಮುಂದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವ ತಂಡಗಳು ಗ್ರಾಮ ಅಭಿವೃದ್ಧಿ ಯೋಜನೆಯಿಂದ ನನ್ನ ಆತ್ಮೀಯ ಸ್ನೇಹಿತರು ಸತೀಶನ್ ಹಾಗೆ ಬಹುಶಃ ಈ ಒಂದು ಫ್ಯಾನ್ ವ್ಯವಸ್ಥೆ ಮಾಡುವ ಕಾರಣ ಬಿಡುಗಡೆ ಮತ್ತೆ ಫ್ಯಾನ್ ವ್ಯವಸ್ಥೆ ಸತೀಶ್ ಮಾತ್ರ ಕ್ರೀಡಾ ಅದ್ಭುತ ಬಹಳಷ್ಟು ಮುನ್ನಡೆಯಲ್ಲಿದೆ. ಪ್ರಸ್ತುತ ಸ್ಪರ್ಧೆ 15-4 ಅನ್ನುವ ಅಂಕಗಳಿಕೆಯ ಆಧಾರದಲ್ಲಿ ಪ್ರಸ್ತುತ ಸ್ಪರ್ಧೆ ಇದೆ. ಸ್ವಸ್ತಿಕ್ ಫ್ರೆಂಡ್ಸ್ ರಿಜಿಸ್ಟರ್ಡ್ ಪ್ರೋತ್ಸಾಹಕಟ್ಟೆ ಆಯೋಜನೆಗೊಳಿಸಿರುವ 38ನೇ ವರ್ಷದ ಕಬಡ್ಡಿಯ ಉತ್ಸವದಲ್ಲಿ ನಾವು ಇದ್ದಾವೆ. ಕೊನೆಯ ನಿಮಿಷ ಅಂಕಣದಲ್ಲಿ ನಾವು ಪ್ರೌಢಶಾಲಾ ಬಾಲಕರ ವಿಭಾಗದ ಬಹುಮಾನ ವಿತರಣೆಯನ್ನು ಮಾಡ್ತಾ ಇದ್ದೇವೆ. ಬಹುಮಾನವನ್ನು ಪಡೆದುಕೊಂಡಂತಹ 4 ತಂಡದವರು ವೇದಿಕೆಯ ಮುಂಭಾಗಕ್ಕೆ ಬನ್ನಿ. MDRS ವರ್ಗ ಭಗವತಿ ಸಂಘರಿಗೆ ಪ್ರಗತಿ ಕಾಣಿಯವರು NHS ನಾರಾವಿ, 4ನೇ ಸ್ಥಾನ NHS ನಾರಾವಿ, 3ನೇ ಸ್ಥಾನ ಪ್ರಗತಿ ಕಾಣಿಯವರು, ದ್ವಿತೀಯ ಸ್ಥಾನ ಭಗವತಿ ಸಂಘರಿಗೆ, ಪ್ರಥಮ ಸ್ಥಾನ MDRS ವರ್ಗ. ಇದು ಸಿದ್ದಗಟ್ಟೆಯ ಅದ್ಭುತ ಪ್ರತಿಭೆಯ ಅನಾವರಣವಾಗಿದೆ. ನಂತೂರಿನ ಅರ್ಧ ಅಂಕಣ ಬರಿದಾಗಿದೆ. ಪಂದ್ಯವು ಕೂಡ ಮುಕ್ತಾಯದ ಹಂತವನ್ನು ತಲುಪಿದೆ. ವಿಭಾಗದ 4ನೇ ಸ್ಥಾನವನ್ನು ತಮ್ಮದಾಗಿಸಿಕೊಂಡಿದ್ದಾರೆ NHS ನಾರಾವಿ. ನೋಡಿ, ಚಪ್ಪಾಳೆ ಇರಲಿ ವೀಕ್ಷಕರೇ. ಅನೇಕ ಶಾಲಾ ತಂಡಗಳು ಭಾಗವಹಿಸಿದಂತಹ ಈ ಕ್ರೀಡಾಕೂಟದಲ್ಲಿ ಅಂತಿಮ ಪ್ರಶಸ್ತಿ ಸುತ್ತಿಗೆ 4ನೇ ಸ್ಥಾನವನ್ನು ಪಡೆದುಕೊಂಡಂತಹ ನಾರಾವಿ ಶಾಲೆಗೆ ನಿಮ್ಮ ಅಭಿಮಾನದ ಆಶೀರ್ವಾದ.